ಸುಕೃತ ಮಹಾರಾಜರ ಅವರ ವ್ಯಕ್ತಿತ್ವ, ಅವರ ಏನ್ ಹೇಳುದು, ಅವ್ರ ಪರ್ಸನಾಲಿಟಿ ಇಲ್ಲ, ಅವರ ದೇಹದ ಲಕ್ಷಣಗಳು, ಅದರ ವಿವರಣೆ ನಡೀತಾ ಇದೆ ಇಲ್ಲಿ. ಭೌತಿಕವಾಗಿ ಏನಿವೆ, ಭೌತಿಕವಾಗಿ ನಾವು ಅದನ್ನ ಅಷ್ಟು ನಾವು ಲೆಕ್ಕಿಸದೆ ಹೋಗ್ಬೋದು. ಆದರೆ ಶಿಲ ಪ್ರಭುಪಾದರು ನಿನ್ನೆ ನಾವು ಕೇಳಿದ್ದು ಒಳ್ಳೆ ಪಾಯಿಂಟ್ ಹೇಳಿದ್ದು, ಇದರಿಂದನೂ ಕೂಡ ನಾವು ಪುನರ್ಜನ್ಮವನ್ನು ಅರ್ಥ ಮಾಡ್ಕೊಳ್ಬಹುದು. ಬೇರೆ ಬೇರೆ ರೀತಿಯ ದೇಹಗಳು, ಸೊ ಅದರಿಂದಲೇ ಅದು ಒಂದು ಸಾಕ್ಷಿ ಅಂತ ಕೇಳಿದ್ವಿ. ಸೊ ಆದರೂ ಇದು ಇಲ್ಲಿ ವಿವರಣೆ ನೋಡಿದ್ರೆ ಮಾಯಾವಾದಿಗಳು ಆ ತರ ಎಲ್ಲ ಹೇಳ್ಬೋದು. ಇದೆಲ್ಲ ಭೌತಿಕವಾದದ್ದು, ಇದೆಲ್ಲ ವಿವರಣೆ ಯಾಕಿದೆ, ಇದೆಲ್ಲ ಮಾಯ, ಇದೆಲ್ಲ ಹೌದು, ಇದು ನಮಗೆ ಮಾಯ. ಮತ್ತೆ ಭೌತಿಕ ಜಗತ್ತಿನಲ್ಲಿ ಹೌದು, ನಾವು ಈ ಮಾಯನ್ನು ಬಿಡ್ಬೇಕು ನಾವು. ಆದ್ರೆ ಆಧ್ಯಾತ್ಮಿಕದಲ್ಲೂ ಕೂಡ ಸೌಂದರ್ಯ ಇದೆ. ಭೌತಿಕವಾದ ಸೌಂದರ್ಯನೂ ಬಿಡ್ಬೇಕು, ಆದ್ರೆ ಆಧ್ಯಾತ್ಮಿಕ ಸೌಂದರ್ಯದಿಂದ ನಾವು ಅದರ ಹಿಂದೆ ಆಕರ್ಷಿತರಾಗಬೇಕು. ಮತ್ತೆ ಅದನ್ನ ಆಕರ್ಷಣೆ ಆದ್ಮೇಲೆ ನಾವು ಭೌತಿಕ ಸೌಂದರ್ಯ ಬಿಟ್ಬಿಡ್ತೇವೆ. ಹಾಗೆ ಭಾಗವತದಲ್ಲಿ ಈ ತರ ವಿವರಣೆಗಳು ಇರೋದು ಅಂದ್ರೆ ಇದು ನಮಗೆ ಅಲ್ಲಿ ಏನೋ ಇಲ್ಲ. ಭೌತಿಕ ಇದರಲ್ಲಿ ಅಂದ್ರೆ ಇದೆ, ಎಲ್ಲ ಟಿವಿಗಳಿದೆ, ಮ್ಯಾಗಝೀನ್ಗಳಿದೆ, ಸಿನಿಮಾ ಚಿತ್ರಗಳಿದೆ, ಎಲ್ಲವೂ ಇದನ್ನೇ, ಈ ಭೌತಿಕ ಸೌಂದರ್ಯವನ್ನು, ಭೌತಿಕ ವ್ಯಕ್ತಿಗಳನ್ನು, ಅವರ ಇದನ್ನು ಅಷ್ಟು ಇದು ಮಾಡ್ತಾರೆ, ಹೊಗಳ್ತಾರೆ, ಇದು ಮಾಡ್ತಾರೆ. ಈಗ ಹಾಗೆ ಭಾಗವತನು ಮಾಡ್ತಾ ಇದೆಯಾ? ಇಲ್ಲ, ಭಾಗವತ ಇದು ನಿಜವಾದ ಸೌಂದರ್ಯ ಇದು ಭಗವಂತನಲ್ಲಿದೆ. ಹಾಗೆ ಭಗವಂತನ ಸಂಬಂಧದಲ್ಲಿ ಇರುವ ಶುದ್ಧ ಭಕ್ತರು ಕೂಡ ಅದನ್ನು ವ್ಯಕ್ತಪಡಿಸ್ತಾರೆ. ವೈಕುಂಠ ಲೋಕದಲ್ಲಿ ಸದಾ ಅವರು ವ್ಯಕ್ತಪಡಿಸ್ತಾರೆ. ಸೊ ಭಗವಂತನು ಅವತರಿಸಿದ ರೀತಿಯಲ್ಲಿ ಅವರು ಕೂಡ ಇಲ್ಲಿ ಬಂದಾಗ ಇನ್ನು ಅವರ ದೇಹದಲ್ಲಿ, ಅವರ ಮುಖ ಭಾವನೆಯಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಕೂಡ ನಾವು ಆ ರೀತಿಯ ಒಂದು ಸುಳಿವನ್ನು ಪಡಿಬಹುದು. ಸೊ ಅವರ ಇಲ್ಲಿ ವಿವರಣೆ ಇದೆ. ಹಾಗೆ ಇಲ್ಲಿ ಪೃಥುಮಹಾರಾಜ ವಿವರಣೆ, ಪೃಥುಮಹಾರಾಜರು ಭಗವಂತನ ಶಕ್ತಿ ಆವೇಶ ಅವತಾರ ಅಂತಾನೆ ಕೇಳ್ತೇವೆ. ಸೊ ಮತ್ತೆ ಹಾಗೆ ಶುದ್ಧ ಭಕ್ತರು ಭಗವಂತನು ಅವರಲ್ಲೂ ಭೌತಿಕ ಜಗತ್ತಿನಲ್ಲೂ ಕೂಡ ಆ ರೀತಿಯ ಅವರ ಇದನ್ನು ವ್ಯಕ್ತಪಡಿಸ್ತಾರೆ. ಸೊ ಅದರ ವಿವರಣೆ ನಡೀತಾ ಇದೆ. ಸೊ ಇದೆಲ್ಲ ಇದೇನಿದೆ, ಇದು ಬೇರೆ ಕಾದಂಬರಿಗಳ ತರನೇ ಏನೋ ವಿವರಣೆನೋ, ಏನೋ ಅವರ ಸೌಂದರ್ಯದ ವಿವರಣೆನೋ, ಅವ್ರ ಕಣ್ಣುಗಳಿಗಿದೆ, ಅವ್ರ ಮೂಗಿಗಿದೆ, ಇದಕ್ಕೆಲ್ಲ ವಿವರಣೆ ಕೇಳ್ತಾ ಇದೀವಿ ನಾವು. ಅವ್ರ ಮೂಗು ನೇರವಾಗಿದೆ, ಸುಂದರವಾಗಿರೋ ಮೂಗು, ಹಾಗೆ ಕಣ್ಣುಗಳು, ಹಾಗೆ ಬೆಳಿಗ್ಗೆ ಸೂರ್ಯನ ಉದಯ ಆ ರೀತಿ ಇದಾಗ್ತಾ ಇದೆ, ಅಷ್ಟು ಪ್ರಜ್ವಲಿಸ್ತಾ ಇದೆ. ಸೊ ಇನ್ನು ಅಷ್ಟೇ ಅಲ್ಲ, ಮುಖ ಮಾತ್ರ ಅಲ್ಲ, ಇಲ್ಲಿ ಸಾಮಾನ್ಯವಾಗಿ ನಾವು ಭೌತಿಕ ಇದನ್ನು ಎಷ್ಟು ಸೌಂದರ್ಯವನ್ನು ನೋಡಿದ್ರು ಕೂಡ, ಎಷ್ಟು ಸುಂದರ ಇವರನ್ನು ನೋಡಿದ್ರು ಕೂಡ ಏನೋ ಒಂದು ಇದಿರುತ್ತೆ. ಒಂದು ಸುಂದರವಾಗಿರ್ಬೋದು, ಇನ್ನೊಂದು ಅಷ್ಟು ಸುಂದರವಾಗಿರೋದಿಲ್ಲ. ಆದ್ರೆ ಕೃಷ್ಣನು ಹಾಗಲ್ಲ. ಕೃಷ್ಣನು ಪರಿಪೂರ್ಣ ಸೌಂದರ್ಯ ಅಂದ್ರೆ ಪರ್ಫೆಕ್ಷನ್. ಒಂದೊಂದು ಕೂಡ ಕೃಷ್ಣನ ಕಣ್ಣು, ಕೃಷ್ಣನ ಮೂಗು, ಕೃಷ್ಣನ ಕಿವಿ, ಕೃಷ್ಣನ ತುಟಿಗಳು, ಕೃಷ್ಣನ ಕೊರಳು, ಕೃಷ್ಣನ ಎದೆ, ಕೃಷ್ಣನ ಹುಕ್ಕಳು, ಕೃಷ್ಣನ ತೊಡೆ, ಕೃಷ್ಣನ ಕಾಲು. ಇಲ್ಲಿ ಹಾಗೆ ಪೃಥುಮಹಾರಾಜರದ್ದು ನೋಡಿ, ಫುಲ್ ಸಂಪೂರ್ಣ ದೇಹದ ವಿವರಣೆ ನಡೀತಾ ಇದೆ. ನಾವೇನೋ ನಮ್ಮದ್ರಲ್ಲಿ ಒಂದು ಸೌಂದರ್ಯ ಅಂದ್ರೆ ಏನೋ ಒಂದು ಭಾಗ, ಒಂದು ಮುಖನೋ ಒಂದು ಅದು ಅಷ್ಟೇ. ಸೊ ಇಲ್ಲಿ ಹಾಗಲ್ಲ. ಇಲ್ಲಿ ಸೌಂದರ್ಯ ಅಂದ್ರೆ ಇಲ್ಲಿ ಆಧ್ಯಾತ್ಮಿಕವಾಗಿ ಅಪರಿಮಿತ, ಒಂದೊಂದು ದೇಹದ ಭಾಗಗಳು, ಅಂಗಗಳು ಕೂಡ ಅಷ್ಟು ಸುಂದರ. ಭಗವಂತನ ಸೌಂದರ್ಯ ಹಾಗೆ ಇಲ್ಲಿ ಪೃಥುಮಹಾರಾಜರು ಭಗವಂತನ ಶುದ್ಧ ಭಕ್ತರು. ಸೊ ಅವರು ಕೂಡ ಆ ರೀತಿಯ ಒಂದು ಸೌಂದರ್ಯವನ್ನು ವ್ಯಕ್ತಪಡಿಸಿ ಎಲ್ಲರೂ ಆಕರ್ಷಿಸ್ತಾರೆ. ಸೊ ಸೌಂದರ್ಯ, ಯಾರು ಭೌತಿಕವಾಗಿ ಯಾರಾದ್ರೂ ವ್ಯಕ್ತಿ ಈ ತರ ಸುಂದರವಾಗಿದ್ರೆ ಆಕರ್ಷಿತರಾಗ್ತೀವಿ ನಾವು. ಯಾರಾದ್ರೂ ಆ ರೀತಿ ವ್ಯಕ್ತಿ ಬಂದ್ರೆ ನಾವು ಸಹಜವಾಗಿ ಆಕರ್ಷಿತರಾಗ್ತೇವೆ. ಇಲ್ಲಿ ಹಿಂದೆ ಹೇಳಿದ್ರು, ಅವರ ಹೈಟ್ ಕೂಡ ಬಹಳ ಬಹಳ ಹೈಟ್ ಇತ್ತು, ಅವರು ಎತ್ತರವಾಗಿದ್ದರು ಅವರು ಅಂತ ಅವರ ವಿವರಣೆ ಕೇಳಿದ್ರು. ವಿವರಣೆ ಇಲ್ಲಿ ಇದು ಭೌತಿಕ ವಿವರಣೆ ಏನೋ ನಡೀತಾ ಇಲ್ಲ. ಇವರು ನಿರಾಕಾರವಾದಿಗಳು ಅನ್ಕೊಳ್ಳೋ ರೀತಿ, ಮಾಯವಾದಿಗಳು ಇಲ್ಲ. ಈ ರೀತಿ ವ್ಯಕ್ತಿಗಳು ವೈಕುಂಠ ಲೋಕದಲ್ಲಿ ಇದ್ದಾರೆ ಎಲ್ಲರೂ. ನಾವು ಕೂಡ ಆ ಜಗತ್ತಿಗೆ ಹೋದ್ರೆ ನಮಗೆ ಭಗವಂತನು ಆ ರೀತಿ ಅನುಗ್ರಹಿಸಬಹುದು ಅಲ್ಲಿ. ಸೊ ಆ ರೀತಿ ನಾವು ಆಕರ್ಷಣೆಗೊಳ್ಳಕ್ಕೆ ನಮ್ಗೆ ಇಲ್ಲಿ ವಿವರಣೆ ಭಾಗವತ ಕೊಡ್ತಾ ಇರ್ತೀವಿ. ನಾವು ಕೂಡ ನಾವಿಲ್ಲಿ ಸ್ವಲ್ಪ ಇದನ್ನ ಸೌಂದರ್ಯ ಇದನ್ನ ಪಡೆಯೋದಕ್ಕೆ ನಾವು ಇಲ್ಲಿ ಬ್ಯೂಟಿ ಪಾರ್ಲರ್ ಹೋಗಿ ಯೂಸ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಆ ರೀತಿ ನನಗೆ ಒಂದು ಸುಂದರ ಹೆಂಡತಿ ಸಿಕ್ಕರೆ ನನಗೆ ಇಲ್ಲ, ಈ ತರ ನಾವು ಈ ತರ ಎಲ್ಲ ಹಂಬಲಿಸ್ತಾ ಇರ್ತೀವಿ ಭೌತಿಕ. ಇಲ್ಲಿ ಭಾಗವತ ವಿವರಣೆ ಇಲ್ಲಿ ನಮ್ಗೆ ಇದರಿಂದ
ಆಧ್ಯಾತ್ಮಿಕ ಬಗ್ಗೆ ನಮ್ಗೆ ತಿಳಿಸ್ತಾ ಇದೆ, ನಿಜವಾದ ಸತ್ಯವನ್ನು ತಿಳಿಸ್ತಾ ಇದೆ. ನಾವು ಇಲ್ಲಿ ತಾತ್ಕಾಲಿಕ ಜೀವನದಲ್ಲಿ ತಾತ್ಕಾಲಿಕ ಸೌಂದರ್ಯಕ್ಕೆ ಇದಕ್ಕೆ ಆಕರ್ಷಣೆಗೊಂಡು ನಾವು ನಾವು ನಮ್ಮ ಜೀವನ ವ್ಯರ್ಥ ಮಾಡ್ಕೊಳ್ಬಾರ್ದು ನಾವು. ಸೊ ಅದಕ್ಕೆ ಈ ತರ ಈ ವಿವರಣೆಗಳು ಇಲ್ಲಿ ನಡೀತಾ ಇದೆ. ಸೊ ವಿವರಣೆಗಳು ಇಲ್ಲಿ ನೋಡ್ತಾ ಇರೋದು ಅವರ ಎದೆ ತುಂಬಾ ಬ್ರಾಡ್ ಇದಾಗಿದೆ, ಮತ್ತೆ ಅವರ ಹೊಕ್ಕಳು ಅಷ್ಟು ಇದಾಗಿ, ಸೊ ಈ ಬೇರೆ ಬೇರೆ ದೇಹ ಭಾಗಗಳು ಆಕರ್ಷಿತವಾಗುತ್ತೆ. ಇದು ಆಕರ್ಷಣೆ ಇದೆ ನಮಗೆ, ಸಹಜವಾಗಿ ನಮ್ಮ ಕಣ್ಣುಗಳೇ ಆಕರ್ಷಣೆ ಇದೆ. ಆದ್ರೆ ಭೌತಿಕ ಇದಕ್ಕೆ ನಾವು ಆಕರ್ಷಿತ ಆಗ್ಬಾರ್ದು. ನಾವು ಆಧ್ಯಾತ್ಮಿಕದಲ್ಲಿ ಅದು ಸದಾ ನಿತ್ಯವಾಗಿ ಇರುತ್ತೆ, ಮತ್ತೆ ನಿಜವಾಗ್ಲೂ ಇದೆ. ಆದ್ರೆ ಅಲ್ಲಿ ಮೋಹ ಅನ್ನೋದು ರೀತಿ ಆ ರೀತಿ ಇಲ್ಲ. ಇಲ್ಲಿ ಭೌತಿಕ ಜಗತ್ತು ಅಂದ್ರೆ ಇಲ್ಲಿ ಒಂದೇ ರೀತಿ ಯಾರಾದ್ರೂ ಆತರ ಮೋಹಿತರಾದ್ರೆ ಅವರು ಎಲ್ಲವನ್ನು ಮರೆತು ಬಿಡ್ತಾರೆ. ಸೊ ಒಂದ್ ರೀತಿ ಹೇಳ್ತಾರೆ, ಏನ್ ಹೇಳ್ತಾರೆ, ಚಾಣಕ್ಯ ಪಂಡಿತರು ಹೇಳ್ತಾರೆ ಏನು, ಮನೆಯಲ್ಲಿ ಶತ್ರುಗಳು ಅಂತ ಒಂದು ಮಾತು ಹೇಳೋದಿದೆ ಅವರು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದವರು, ರೂಪವತಿ ಭಾರ್ಯ ಶತ್ರು ಅಂತ ಹೇಳ್ತಾರೆ. ಯಾರೊಬ್ಬ ಚಾಣಕ್ಯ ಪಂಡಿತರು, ರೂಪವತಿ ಭಾರ್ಯ ಶತ್ರು. ಅದ್ರಲ್ಲಿ ಏನ್ ಹೇಳೋದು, ಪಿತಾಶತ್ರು ಋಣಕರ್ತ ಪಿತಾಶತ್ರು. ಇವಾಗ ತಂದೆ ಯಾವಾಗ ಶತ್ರು ಆಗ್ತಾರೆ ಮನೆಯಲ್ಲಿ, ತಂದೆ ಶತ್ರು ಅಲ್ಲ, ತಂದೆ ಶತ್ರು ಅಲ್ಲ, ತಾಯಿನೂ ಶತ್ರು ಅಲ್ಲ, ಅವರು ನಮಗೆ ಹಿತೈಷಿಗಳು. ಅವರು ನಮ್ಗೆ, ಅವರಿಂದಲೇ ನಮಗೆ ಈ ಜನ್ಮ, ಈ ಮಾನವದ ದೇಹ ಸಿಕ್ಕಿದೆ ನಮ್ಗೆ. ಸೊ ನಾವು ಅವ್ರಿಗೆ ಋಣಿಗಳು ನಾವು. ಆದರೂ ಹೇಳ್ತಾರೆ ಒಮ್ಮೊಮ್ಮೆ ಅವ್ರು ಶತ್ರುಗಳಾಗ್ಬಿಡ್ತಾರೆ. ಸೊ ಯಾವಾಗ ಶತ್ರುಗಳಾಗ್ತಾರೆ ಅಂದ್ರೆ ಋಣಕರ್ತ ಪಿತಾಶ್, ಅವರು ಋಣ, ಅವ್ರೇನೋ ಸಾಲ ತಗೊಂಡ್ಬಿಟ್ಟಿದ್ದಾರೆ ಅವ್ರ ತಂದೆ, ಅವ್ರ ಮನೆ ನಮಗೆ ತಂದೆಯ ಶತ್ರು ಅಂತ ಸಾಮಾನ್ಯವಾಗಿ. ಯಾಕಂದ್ರೆ ನಾವು ಅನ್ಕೊಳ್ಬೋದು ಯಾಕೆ ಶತ್ರು ಅವರು ಸಾಲ ತೆಗೆದ್ರು, ಅವರು ನನಗೇನು. ಈಗ ಕಾನೂನು ಕೂಡ ಹಾಗೆ ಇದೆ, ನೀವು ತಂದೆ ಏನಾದ್ರು ಅವರು ಲೋನ್ ಮಾಡಿ ಇನ್ನೊಂದು ಮಾಡೋದು ನಿಮಗೆ ಬರೋದಿಲ್ಲ, ಹೀಗಿವೆ ಕಾನೂನು. ಆದ್ರೆ ಮನುಸ್ಮೃತಿ ವೈದಿಕ ಕಾನೂನು ಪ್ರಕಾರ ಹೇಗೆ ನಾವು ತಂದೆಯಿಂದ ಎಲ್ಲ ನಾವು ಪಡಿತೇವೆ, ಆಸ್ತಿ ಪಡಿತೇವೆ, ಅವರ ಭಾಗ, ಇದು ನನ್ನ ಪಾಲು, ನನ್ನ ತಂದೆ ಬಿಟ್ಟು ನಾನು ಅವ್ರ ಮಗ, ನಾನು ಅವ್ರ ಮಗಳು, ನನಗೂ ಶೇರ್ ಬೇಕು, ನನಗೆ ಅಧಿಕಾರ ಬೇಕು ಅಂತ ಹೇಳ್ತೇವೆ. ಅದೇ ರೀತಿ ಅವರ ಸಾಲದಲ್ಲೂ ಕೂಡ ನಮ್ಗೆ ಇದೆ. ನಾವು ಪೂರೈಕೆ ಮಾಡದೇ ಇರ್ಬೋದು, ಇವತ್ತಿನ ಕಾನೂನನ್ನು ತಪ್ಪಿಸ್ಕೊಳ್ಬಹುದು ನಾವು, ಸರ್ಕಾರ ಇವತ್ತು ಆಗಿದೆ. ಆದರೆ ಭಗವಂತನ ಕಾನೂನಿನಲ್ಲಿ ಅಕಸ್ಮಾತ್ ಏನಾದ್ರು ನಮ್ಮ ತಂದೆಯರು ಅವರ ಋಣ ಇದ್ರೆ ನಾವು ತೀರಿಸ್ಬೇಕು ನಾವು. ಸೊ ಇದು ಹೇಳ್ತಾರೆ. ಅವ್ರು ಇಲ್ಲ ಅಂದ್ರೆ ಎನಿವೇ ಸೈಡ್ ಪಾಯಿಂಟ್ ಆಯ್ತು, ನಾನು ಎಲ್ಲಿಂದ ಎಲ್ಲೋ ಹೋಗ್ಬಿಟ್ಟೆ. ಓಕೆ, ಅಲ್ಲಿ ಬರೋದು ಒಂದು ಪಾಯಿಂಟ್, ಋಣಕರ್ತ ಪಿತಾಶತ್ರು, ಮಾತಾಶತ್ರು ವ್ಯಭಿಚಾರಿ, ಹಾಗೆ ರೂಪವತಿ ಭಾರ್ಯ ಶತ್ರು, ಮತ್ತೆ ಪುತ್ರ ಶತ್ರು ಅಪಂಡಿತ ಅಂತ ಅವ್ರು ಬರುತ್ತೆ. ಅಪಂಡಿತ ಈ ತರ ಒಂದು ಮಾತು ಹೇಳ್ತಾರೆ. ಸೊ ರೂಪವತಿ ಭಾರ್ಯ ಶತ್ರು, ರೂಪವತಿ ತುಂಬಾ ಸುಂದರವಾಗಿದ್ರೆ ಹೆಂಡತಿ ಅದು ಶತ್ರು ಆಗ್ಬಿಡ್ತಾರೆ. ಶತ್ರು ಅಂದ್ರೆ ನೀವು ಮೋಹಿತರಾಗಿ ಮತ್ತೆ ಇನ್ನೊಂದಾಗಿ ಅವರೇ ಸರ್ವಸ್ವ. ಹಾಗೆ ಎಲ್ಲ ನಾವು ಕೃಷ್ಣ ಪ್ರಜ್ಞೆಯನ್ನು ತಗೊಳ್ಳೋದು ಇರ್ಬೋದು, ಭೌತಿಕ ಈ ತಾತ್ಕಾಲಿಕ ಜೀವನಕ್ಕೆ ನಾವು ಸೋತು ಹೋಗ್ಬೋದು ನಾವು. ಸೊ ಈಗ ಏನಿವೆ ಇದು. ಸೊ ಹೀಗೆ, ಸೊ ಇಲ್ಲಿ ವಿವರಣೆ, ಇಲ್ಲಿ ರೂಪವತಿ, ಇವರು ತುಂಬಾ ರೂಪವಂತರು. ರೂಪವತಿಯಲ್ಲಿ ಹೇಗೆ ಇದ್ದಾರೋ ಅದೇ ರೀತಿ ಇವರು ರೂಪ ತುಂಬಾ ರೂಪವಂತರು. ಆದರೆ ಈ ರೂಪವಂತ ಇದರಿಂದ ನಾವು ಹಂಬಲಿಸ್ಬೇಕು. ಈ ರೀತಿ ಇದೆ, ಈ ರೀತಿಯ ನಿಜವಾದ ಜಗತ್ತಿದೆ, ನಿಜವಾದ ವ್ಯಕ್ತಿಗಳಿದ್ದಾರೆ, ಮತ್ತೆ ಆ ಪ್ರದೇಶ, ಆ ಒಂದು ಸಂಘವನ್ನು ನಾನು ಪಡೆಯೋಣ. ನಾನು ಯಾಕೆ ಇಲ್ಲಿದ್ದೇನೆ, ನಾನು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಿ ಬಿದ್ದಿದ್ದೇನೆ, ಇಲ್ಲಿ ಬದ್ಧ ಜೀವನ ಸಿಕ್ಕಿ ಬಿದ್ದಿದ್ದೇನೆ. ಸೊ ಆ ರೀತಿ ನಮ್ಗೆ ಆಕರ್ಷಿಸಲಿಕ್ಕೆ ಈ ರೀತಿ ನಮ್ಗೆ ನಿಜವಾದ ಸತ್ಯವನ್ನು ಭಾಗವತದಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪಾಯಿಂಟ್ ನಾನು ಇಲ್ಲಿ ನೋಡ್ತಾ ಇದ್ದಿದ್ದು, ಒಂದು ಅವರ ಕೂದಲು. ಸೊ ಕೂದಲು ನೋಡಿ, ಕೂದಲು ಇದ್ರೇನೆ ಅದು ಒಂದು ದೇಹಕ್ಕೆ ಒಂದು ಸೌಂದರ್ಯ ಬರೋದು. ಕೂದಲಿಲ್ಲ ಅಂದ್ರೆ ಸೌಂದರ್ಯ ಇಲ್ಲ. ಸೊ ಗಂಡಸರಿಗೂ ಅಷ್ಟೇ, ಹೆಂಗಸರಿಗೂ ಅಷ್ಟೇ. ಹೆಂಗಸರು ಪರ್ಟಿಕ್ಯುಲರ್ಲಿ ಅವ್ರಿಗೆ ಹಿಂದೆ ತುಂಬಾ ಇದು ಮಾಡ್ತಾ ಇದ್ರು, ಅದನ್ನ ಅವ್ರು ಇವಾಗ ಏನಿವೆ ಈಗ ಅಷ್ಟು ಇದು ಮಾಡ್ತಾರ ಇಲ್ವೋ, ಇವಾಗ ಶಾರ್ಟ್ ಇದು ಮಾಡ್ಕೊಂಡ್ಬಿಡ್ತಾರೆ, ಇನ್ನೊಂದು ಮಾಡ್ತಾರೆ. ಆದ್ರೂ ಕೂಡ ಕೂದಲಿದ್ರೇನೆ ದೇಹಕ್ಕೆ ಒಂದು ಆ ರೀತಿ ಬರೋದು. ಇಲ್ಲ ಬಾಲ್ಡ್ ನಮಗೆ ಇದಿಲ್ಲ ಅಂದ್ರೆ ಏನು ಇದಿರೋದಿಲ್ಲ, ಕೂದಲಿರ್ಬೇಕು, ಕೂದಲು. ಸೊ ಹೇಳ್ತಾರೆ ಕೃಷ್ಣ ಪರಮಪುರುಷ, ಅವರ ಕೂದಲು ತುಂಬಾ ವಿವರಣೆ ಇದೆ. ಸೊ ಹಾಗೆಯೇ ತುಂಬಾ ಸುಂದರವಾಗಿದೆ ಕೃಷ್ಣ ಕೂದಲು, ಭಗವಂತನ ಕೂದಲು. ಅದೇ ಹಾಗೆ ಇವರು ಕೂದಲು ಕೂಡ ತುಂಬಾ ನಯವಾಗಿದೆ, ತುಂಬಾ ಇದಾಗಿದೆ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಪೃಥು ಮಹಾರಾಜರ ಕೂದಲು. ಚೈತನ್ಯ ಮಹಾಪ್ರಭು, ಸೊ ಭಗವಂತನೇ ಚೈತನ್ಯ ಮಹಾಪ್ರಭು ಕೃಷ್ಣ, ಸೊ ಅವರ ಕೂದಲು ಕೂಡ ತುಂಬಾ ಸುಂದರ ಅಂತ ಹೇಳ್ತಾರೆ. ಸೊ ಅವರ ಗೃಹಸ್ಥಾಶ್ರಮ ಜೀವನದ ನಾವು ನೋಡ್ತೇವೆ, ಅವರು ಪಂಚತತ್ವ, ಅವ್ರಿಗೆ ಅಷ್ಟು ಉದ್ದವಾದ ಕೂದಲಿದೆ, ಸುಂದರವಾದ ಕೂದಲು. ಎಲ್ಲರೂ ಆಕರ್ಷಿತರಾಗ್ತಾರೆ, ಭಗವಂತನ ಪ್ರತಿಯೊಂದಕ್ಕೂ ಆಕರ್ಷಿತರಾಗ್ತಾರೆ.
ಅವನ ಕಣ್ಣು, ಅವನ ಮೂಗು, ಅವನ ಕಿವಿ, ಅವನ ಕೈಗಳು, ಪ್ರತಿಯೊಂದು, ಹಾಗೆ ಅವನ ಕೂದಲು ಕೂಡ ಆಕರ್ಷಕ. ಸೊ ಇದ್ರ ಬಗ್ಗೆ ನಾವು ಒಂದು ಕೇಳಿದ್ರೆ ಒಬ್ಬರು ಮಹಾರಾಜರು ಹೇಳ್ತಾ ಇದ್ರು ವಿವರಣೆ. ಇದು ಏನಂದ್ರೆ, ಚೈತನ್ಯ ಮಹಾಪ್ರಭು ಸನ್ಯಾಸ ಸ್ವೀಕಾರ ಮಾಡುವ ಒಂದು ಸನ್ನಿವೇಶ. ಸೊ ಚೈತನ್ಯ ಮಹಾಪ್ರಭು ಸನ್ಯಾಸದಲ್ಲಿ ಸ್ವೀಕಾರ ಮಾಡುವಾಗ, ಇವಾಗ ದೀಕ್ಷೆ ಪಡೆಯುವಾಗ ಕೂಡ ನಿಮ್ಗೆ ಏನೇನ್ ಇರ್ಬೇಕು, ಎಲ್ಲರೂ ದೀಕ್ಷೆ ಪಡೆದವರು, ಸೊ ಪರ್ಟಿಕ್ಯುಲರ್ ಗಂಡಸರು ಇರೋರು ಅವ್ರ ಕೂದಲನ್ನು ತೆಗಿಬೇಕು, ಅದೊಂದು ಕ್ರಮ ಅದು. ಸೊ ಹಾಗೆ ಸನ್ಯಾಸ ಆಗುವಾಗ ಕೂಡ ಅವರು ಸಂಪೂರ್ಣವಾಗೆಲ್ಲ ಕೂದಲು ತೆಗೆದುಬಿಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಆ ಸನ್ಯಾಸತ್ವ ಕೇಶವ ಭಾರತಿಯಿಂದ ಪಡೆಯೋದವರು ಕಾಟ್ವಾ, ಮಾಯಾಪುರದ ಹತ್ರ, ಅಲ್ಲಿ ಗಂಗಾ ನದಿ ಬದಿ ತೀರದಲ್ಲಿ ಹೇಳ್ತಾರೆ. ಅಲ್ಲಿ ಎಷ್ಟೋ ಜನ, ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ. ಸೊ ಎಲ್ಲರಿಗೂ ಕೂಡ ಅಳ್ತಾ ಇದ್ದಾರಂತೆ ಎಲ್ಲರೂ. ಯಾಕೆ ಅಳ್ತಾ ಇದ್ರು ಎಲ್ಲರೂ? ಚೈತನ್ಯ ಮಹಾಪ್ರಭು ಸನ್ಯಾಸ ತಗೊಳ್ತಾರೆ, ಈಗ ಅಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು ಕೂದಲು ಇವಾಗ ತೆಗಿತಾ ಇರೋದು ಎಲ್ಲರಿಗೂ ಇದು ಇನ್ನು ನೋಡಕ್, ಸನ್ಯಾಸ ಆದ್ಮೇಲೆ ಕೂದಲು ಬೆಳೆಸೋದಿಲ್ಲ ಅವರು, ಕೂದಲು ಹಾಗೆ ಇರುತ್ತೆ. ಸೊ ಎಲ್ಲಾರು ನೂರಾರು ಸಾವಿರಾರು ಜನ ಎಲ್ಲ ಸೇರಿ ಅಳ್ತಾ ಇದ್ದಾರೆ. ಅವ್ರು ಸುರಿಮಳೆ ಅವ್ರಿಗೆ. ಅಯ್ಯೋ, ಇಷ್ಟು ಸುಂದರವಾದ ಇದು ಭಗವಂತನು ಹೀಗೆ ಇದನ್ನು ತ್ಯಜಿಸ್ಬಿಡ್ತಾ ಇದ್ದಾರಲ್ಲ. ಸೊ ಎಲ್ಲರೂ ಅದ್ರ ಅಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಅದು ಮಾಡುವಾಗ ಅಲ್ಲಿ ಆ ಶೌರಿ ಯಾರು ಬರ್ತಾರೆ, ಇದು ಏನ್ ಹೇಳ್ತಾರೆ, ಶೌರಿ ತಾನೇ ಹೇಳೋದು, ಕಟಿಂಗ್ ಯಾರು ತೆಗಿತಾರೆ, ನಮ್ಮ ಇದು ಕೂದಲು ತೆಗಿತಾರೆ ಕನ್ನಡದಲ್ಲಿ. ಸೊ ಅವರು ಯಾರು ಬರ್ತಾ ಇಲ್ಲ. ಅವಾಗ ಕರ್ಸೋರು ಅವ್ರು ಕೂಡ, ಇಲ್ಲ ನನಗೆ ಆಗೋದಿಲ್ಲ, ಮಾಡಕ್ ಆಗೋದಿಲ್ಲ, ನನಗೆ ಇಷ್ಟು ಸುಂದರವಾದ ಕೂದಲು, ಸೊ ನನಗೆ ಆಗೋದಿಲ್ಲ ಅಂತ ಹೇಳ್ತಾ ಚೇತನ್ ಅವ್ರು ಹೇಳ್ತಾರೆ, ತೆಗಿ, ನನಗೆ ಇದು ತೆಗಿ ಅಂದ್ರೆ, ಇಲ್ಲ ನನಗೆ ಕಣ್ಣುಗಳು ಮುಚ್ಚೋಗ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ ನನಗೆ. ತುಂಬಾ ನಿಮ್ಗೆ ಇದು ಬಂದ್ರೆ ಕಣ್ಣೀರ್ ಬಂದ್ರೆ ಕಾಣಿಸೋದಿಲ್ಲ, ನಮಗೆ ಅನುಭವ ಇದೆ ನಮಗೆ. ಸೊ ಈ ರೀತಿ ನಂಗೆ ಕಣ್ಣೀರ್ ಬರ್ತಾ ಇದೆ, ನಂಗೇನು ಕಾಣಿಸ್ತಾ ಇಲ್ಲ, ಹೇಗೆ ನಾವೆಲ್ಲ ನನಗೆ ಕಟ್ರೆ ಹೇಗೆ ತೆಗಿಯೋದು ನನ್ನ ಕೂದಲು. ಅದೇ ಚೈತನ್ಯ ಮಹಾಪ್ರಭುದು ಅಷ್ಟು. ಕೃಷ್ಣನಿಗೆ ಏನೋ ಹೆಸರಿದೆ ಅಲ್ವಾ, ಏನದು, ಕೇಶಿ ಏನದು, ಕೇಶ ಅಂದ್ರೆ ಇದು ತುಂಬಾ ಸುಂದರವಾದ ಇದು, ಹಾಗೆ ಒಂದು ಹೆಸರು ಇದೆ ಕೇಶಿ ಅಂದ್ರೆ ಒಂದು ಇದಕ್ಕೆ ಕೊಂದದು ಕೇಶಿನಿ ಸುಂದರ. ಇನ್ನೊಂದು ಕೇಶ ಅಂದ್ರೆ ಆಕ್ಚುಲಿ ಇದು ಕೂಡ ಒಳ್ಳೆ ಕೂದಲು ಇದು. ಸೊ ಚೈತನ್ಯ ಮಹಾಪ್ರಭು ಹಾಗೆ, ಚೈತನ್ಯ ಮಹಾಪ್ರಭು ಕೂದಲು ಅಷ್ಟು ಸುಂದರವಾಗಿತ್ತು. ಕೊನೆಗೆ ಚೈತನ್ಯ ಮಹಾಪ್ರಭು, ಇಲ್ಲ ನೀನು ಮಾಡ್ಲೇಬೇಕು, ತೆಗಿಲೇಬೇಕು. ಸೊ ಹೇಳ್ತಾರೆ. ಆಮೇಲೆ ಅವ್ನು ಹೇಳ್ತಿಲ್ಲ, ನನ್ನ ಕೈ ನಡುಗ್ತಾ ಇದೆ, ಕೈ ನನಗೆ ಆಗೋದಿಲ್ಲ, ನಂಗೆ ತೆಗಿಲಿಕ್ಕೆ, ನನಗೆ ಕಣ್ಣು ಕಾಣ್ತಾ ಇಲ್ಲ ನನಗೆ, ಅದಕ್ಕೂ ಇಲ್ಲ ನೀನು ತೆಗಿಬೇಕು ನೀನು. ಸೊ ಹಾಗೆ ಕೊನೆಗೆ ಅದನ್ನ ತೆಗಿತಾರೆ. ಸೊ ಹಾಗೆ ಹೇಳಿದ್ರು ಅವ್ರ ಮಹಾರಾಜರು ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದಾರೆ, ಭಕ್ತಿ ಚೈತನ್ಯ ಮಹಾರಾಜ ಅಂತ, ಶಿವಪ್ರಭುರ ಶಿಷ್ಯರು. ಆ ಒಂದು ಚೈತನ್ಯ ಮಹಾಪ್ರಭು ಕೂದಲು ಬಿದ್ದಾಗ ಅಲ್ಲಿ ಎಷ್ಟೋ ಸಾವಿರ ಹನಿಗಳು ಬಿತ್ತು, ಕಣ್ಣೀರು ಹನಿಗಳು ಬಿತ್ತು ಅಂತ ಎಷ್ಟೋ ಮುಖಗಳಿಂದ, ಎಷ್ಟೋ ಅಲ್ಲಿ ಎಲ್ಲಿ ಯಾರು ನೆರೆದಿದ್ದ ಭಕ್ತರಿದ್ರು ಎಲ್ಲರಿಂದ. ಅಷ್ಟು ಸುಂದರವಾದ ರೂಪ ಭಗವಂತ. ಆಗ ಏನೋ ಚೈತನ್ಯ ಮಹಾಪ್ರಭುಗೆ ಗೌರಸುಂದರ, ಚೈತನ್ಯ ಮಹಾಪ್ರಭು ಕರೆಯೋದು ಗೌರಸುಂದರ. ಓಕೆ. ಸೊ ಇಲ್ಲಿ ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಇವರು ಯಾರು, ಪೃಥು ಮಹಾರಾಜರು, ಅವರ ನೋಟ, ಅವರು ಇದಾದ್ಮೇಲೆ ಅವರ ಇದು ಧರ್ಮ ಕಾರ್ಯದಲ್ಲಿ ದೀಕ್ಷೆ ಪಡೆದ್ಮೇಲೆ ಅವರು ವಸ್ತ್ರಗಳು ಕೂಡ ಕೇವಲ ಕೃಷ್ಣಾಜಿನ ಜಿಂಕೆಯ ಚರ್ಮದ ಏನು ತೊಟ್ಟಿದ್ರು ಅವರು ಅಷ್ಟೇ. ಸೊ ಎಲ್ಲ ಅವರ ದೇವರನ್ನು ಕಾಣ್ತಾ ಇದೆ. ಈಗ ಈ ಫಂಕ್ಷನ್ ಎಲ್ಲ ಮಾಡುವಾಗ ಕೇವಲ ಈ ತರ ಕೆಲವು ವಸ್ತ್ರಗಳಿರುತ್ತೆ ಅಷ್ಟೇ. ಅವಾಗ ಆಭರಣಗಳೆಲ್ಲ ಇರೋದಿಲ್ಲ. ಆಭರಣ, ಕಿರೀಟ, ಇದೆಲ್ಲ ಡೆಫಿನೆಟ್ಲಿ ಇದೆಲ್ಲ ಸುಂದರ ಮಾಡುತ್ತೆ. ಇದೆಲ್ಲ ನಾವು ಯಾರು ಕೂಡ ಈ ತರ ಇದೆಲ್ಲ ಹಾಕೊಂಡ್ರೆ ತುಂಬಾ ಸುಂದರವಾಗಿ ಕಾಣ್ತಾರೆ. ಎಲ್ಲ ಹಾಕೊಂಡು, ಚೈನ್ ಹಾಕೊಂಡು, ಇದಾಕೊಂಡು ಅದೆಲ್ಲ ಮಾಡಿ ತುಂಬಾ ಸುಂದರವಾಗಿ ಕಾಣ್ತಾರೆ. ಇದು ಸಾಮಾನ್ಯವಾಗಿ. ಆದ್ರೆ ಹೇಳ್ತಾರೆ, ಈ ತರ ದಿವ್ಯ ವ್ಯಕ್ತಿಗಳು ಅವರ ಸಹಜ ದೇಹನೇ ಅಷ್ಟು ಸುಂದರವಾಗಿರುತ್ತೆ. ಇದು ಏನು ಆಭರಣಗಳಿರುತ್ತೆ, ಅದು ಅವರ ಮೇಲಿರೋದ್ರಿಂದ ಸುಂದರವಾಗಿ ಕಾಣುತ್ತೆ. ಕೃಷ್ಣನಿಗೆ ಹಾಗೆ ಹೇಳ್ತಾರೆ, ಭಗವಂತನ ರೂಪ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ಇದೆ ಅಂದ್ರೆ, ಭಗವಂತನು ಅದೆಲ್ಲ ಹಾಕೊಂಡಿದ್ದಕ್ಕೆ ಸುಂದರ ಅಂತಲ್ಲ. ಈಗ ನಾವು ಸುಂದರವಾಗ್ಬೇಕಾದ್ರೆ ಇದೆಲ್ಲ ಹಾಕೊಳ್ಬೇಕು, ಆ ರೀತಿ ಎಲ್ಲ ಅಲಂಕಾರ ಮಾಡ್ಬೇಕು. ಅವಾಗ ಸ್ವಲ್ಪ ಏನೋ ನಾವು ಓಕೆ ಇವತ್ತು ನನ್ನ ಫಂಕ್ಷನ್ ಓಕೆ ರೆಡಿ, ನಾನು ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ನನ್ನ ಬಟ್ಟೆ ಕರೆಕ್ಟ್ ಆಗಿದೆ, ನನ್ನ ಇದು ಸೀರೆ ಕರೆಕ್ಟ್ ಆಗಿದೆ, ಇನ್ನೊಂದು ಕರೆಕ್ಟ್ ಎಲ್ಲ ಅನ್ಕೊಳ್ಬಹುದು. ಆ ರೀತಿ ಅಲ್ಲ, ಭಗವಂತನ ಸಹಜ ಇದು ಹೇಗಿದೆ, ಎಷ್ಟು ಇದಾಗಿದೆ ಅಂದ್ರೆ, ಆಭರಣಗಳು ಅವನ ಮೇಲಿರೋದ್ರಿಂದ ಅದು ಸುಂದರವಾಗಿ ಕಾಣುತ್ತೆ, ಇನ್ನ ಹೆಚ್ಚು ಸುಂದರವಾಗುತ್ತೆ. ಹೀಗೆ ಭಗವಂತನ ವ್ಯಕ್ತಿತ್ವ, ಕೃಷ್ಣನು ಅವನ ಆಭರಣಕ್ಕೆ ಅವನು ಇನ್ನ ಇದು ಕೊಡ್ತಾನೆ, ಇನ್ನ ಅಷ್ಟು ಇದು ಕೊಡ್ತಾನೆ. ಸೊ ಭಗವಂತ
ಅದೇ ರೀತಿಯಲ್ಲಿ ಇಲ್ಲಿ ಪೃಥು ಮಹಾರಾಜರು ಕೂಡ ಇಲ್ಲಿ ಕೇಳ್ತಾ ಇರೋದು. ಸೊ ಈಗ ಆಭರಣಗಳು ತೆಗೆದ್ಬಿಟ್ಟಿದ್ದಾರೆ, ತೆಗೆದ್ಮೇಲೆ ಏನು ಅವ್ರು ಹೇಗಿದ್ದಾರೆ ಅವರೆಲ್ಲ ಈಗ ಆರ್ಡಿನರಿ. ಇವಾಗ ನೋಡಿ, ಇವಾಗ ಎಷ್ಟೋ ಜನ ಇರ್ತಾರೆ, ಎಷ್ಟೋ ಜನ ಒಂದು ವಿಡಿಯೋಗಳು ಬರುತ್ತೆ, ಮೇಕಪ್ ಇಲ್ದೆ ಅಂತ ಬರುತ್ತೆ, ಒಂದು ಆಕ್ಟ್ರೆಸ್ ಇನ್ನೊಂದು, ಹೇಗಿದ್ದಾರೆ ಆರ್ಡಿನರಿ ಎಲ್ಲರ ತರ ಕಾಣ್ತಾರೆ ಅವರು. ನೀವೇ ಇನ್ ಹೇಗಿದ್ದೀರಾ, ನಿಮ್ಮ ಇನ್ನೊಬ್ರಿಗೆ ಹಾಗೆ ಇದ್ದಾರೆ ಅಷ್ಟೇ ಅವರು. ಆದ್ರೆ ಅಲ್ಲಿ ಅವರು ಆ ಚಿತ್ರದಲ್ಲಿ ಚಲನಚಿತ್ರ ಮಾಡೋ ಮೊದಲೇ ಇದು ಮಾಡಿದೆ, ಅಲ್ಲಿ ಅಷ್ಟು ಡೆಕೋರೇಷನ್ ಮಾಡಿ, ಅಷ್ಟು ಇದು ಹಾಕಿ, ಇದು ಮಾಡಿ ಅದ್ ಮಾಡಿ, ಅವ್ರೇನೋ ತುಂಬಾ ಏನೋ ಒಂದು ಅಪ್ಸರೆ, ಏನೋ ವೈಕುಂಠ ಇದೋ ಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿ ಆತರ ಕಾಣ್ತಾರ ಅವ್ರು. ಇಲ್ಲ, ಅವ್ರು ಆರ್ಡಿನರಿನೇ ಅವರು. ಆದ್ರೆ ಹೀಗಲ್ಲ, ಇವರ ರೂಪ ಇಲ್ಲಿ ವ್ಯಕ್ತಿತ್ವ ಇರೋದು, ವಿವರಣೆ ಇರೋದು, ಅವರು ನಿಜವಾಗ್ಲೂ ಇನ್ನ ಕಾಣಿಸ್ತಾ ಇತ್ತು ಅವರ ಇನ್ನ ಎಷ್ಟು ಸುಂದರವಾಗಿದ್ದಾರೆ, ಇವ್ರ ದೇಹ ಎಷ್ಟು ಅಷ್ಟು ನಿಜವಾಗ್ಲೂ ಅಷ್ಟು ಸುಂದರವಾಗಿ ಪೃಥು ಮಹಾರಾಜರು. ಭಗವಂತನು ಕೃಷ್ಣನು ಹಾಗೆ ಅಷ್ಟು ಸುಂದರವಾಗಿದ್ದಾರೆ ಭಗವಂತ. ತ್ರಿಭಂಗ ಕೃಷ್ಣನ ಹೇಳ್ತಾರೆ, ಅವನ 3 ಕಡೆ ಅವನ ದೇಹ ಆಕೃತಿಯಲ್ಲಿ ಅವನು ಆತರ ಬೆಂಡಿಂಗ್ ಇದಿದೆ, ಸ್ವರೂಪ ಇದೆ ಭಗವಂತನ. ಅವನು ಸ್ವಲ್ಪ ವಕ್ರವಾಗಿ ಭಗವಂತನ ಇದು. ಸೊ ಎನಿವೆ, ಹೀಗೆ ಇಲ್ಲಿ ವಿವರಣೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಅದೇ ಇಲ್ಲಿ ಪೃಥು ಮಹಾರಾಜರು ಸ್ವಲ್ಪ ವಸ್ತ್ರಗಳೇ ಹಾಕೊಂಡಿದ್ದಾರೆ, ಅದ್ರಲ್ಲಿ ಇನ್ನೂ ಅವರ ದೇಹ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಎಲ್ಲ ಕಾಣ್ತಾ ಇದೆ, ಅವರ ಎಲ್ಲ ಬೇರೆ ಬೇರೆ ದೇಹದ ಭಾಗಗಳು ಎಲ್ಲವೂ ಕೂಡ ಅಷ್ಟು ಆಕರ್ಷಿತವಾಗಿದೆ ಅಂತ ಹೇಳ್ತಾರೆ, ಅಷ್ಟು ಪ್ರಜ್ವಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಂಗಾರದ ಪ್ರಜ್ವಲ ಇದು ಅಂತ ಹೇಳ್ತಾ ಇದ್ದಾರೆ, ಅವರ ತೊಡೆಗಳು, ಅವರ ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರ ಪಾದಗಳು ಏನದು, ಅದು ಏನಾಗಿದೆ, ಬೆಂಡ್ ಆಗಿದೆ, ಒಂದು ಇದೇ ರೀತಿ ಹೇಳ್ತಾರೆ, ಆರ್ಚ್ಡ್. ಇದು ಪ್ರಭುಪಾದರು ಉಪಯೋಗಿಸೋ ಪದ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು ಇಂಗ್ಲಿಷ್ ನಲ್ಲಿ. ಅದು ಪ್ರಭುಪಾದರು ಇನ್ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ. ಅದು ಪಾದಗಳು ನಾವು ಹೇಗೆ ಮೆಟ್ಟುತ್ತೇವೆ, ಪಾದಗಳು ಈ ರೀತಿ ಒಂದು ಆರ್ಚ್ ಟೈಪ್ ಇರುತ್ತೆ ಅದು. ಸೊ ಹೇಳ್ತಾರೆ, ಅದು ಕೂಡ ತುಂಬಾ ಸುಂದರವಾಗಿದೆ. ಕೃಷ್ಣ ಪಾದಗಳು ಕೂಡ ನಾವು ನೋಡ್ತೇವೆ, ಕೃಷ್ಣ ಪಾದಗಳು ಯಾವಾಗಲೂ ಎಷ್ಟು ಚೆನ್ನಾಗಿ, ಎಲ್ಲ ದೇವರ ಪಾದಗಳು, ಭಗವಂತನ ಪಾದಗಳು ಹೀಗೆ ಇರುತ್ತೆ, ಬೇರೆ ರೂಪದಲ್ಲಿ, ನಾರಾಯಣನ ರೂಪದಲ್ಲಿ. ಅದೇ ಕೃಷ್ಣನು ಆಗಲ್ಲ, ಕೃಷ್ಣನು ಆನಂದದಲ್ಲಿ ಶ್ರೀಮತಿ ರಾಧಾರಾಣಿ ಅವರೊಂದಿಗೆ ಅವನು ಒಂದು ಕಾಲು ಇದೆ, ಇನ್ನೊಂದು ಕಾಲು ಭಗವಂತಂದು ಹೀಗಿರುತ್ತೆ ಭಗವಂತಂದು. ಸೊ ಹೇಳ್ತಾರೆ ಇಲ್ಲಿ ಪೃಥು ಮಹಾರಾಜರ ಪಾದಗಳು ಬಹಳ ಸುಂದರವಾಗಿ ಅದೀಗೆ ಆರ್ಚ್ ಹೇಳ್ತಾರೆ. ಸೊ ಇತರ ವಿವರಣೆ ಇಲ್ಲಿ ಬರ್ತಾ ಇದೆ. ಸೊ ಒಬ್ಬ ಭಕ್ತರು ಹೇಳ್ತಾ ಇದ್ರು ರೀಸೆಂಟ್ ಆಗಿ, ಸೊ ನಾನು ಭಗವಂತ ಪಾದಗಳು ಮಾತ್ರ ನೋಡ್ತಾ ಇಲ್ಲ, ಪ್ರಭುಜಿಯವರ ತಾಯಿ ತುಂಬಾ ಸುಂದರವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಭಕ್ತರು, ತುಂಬಾ ಚೆನ್ನಾಗಿದೆ. ಅಲ್ಲಿ ದೇವರಿಗೆ ಪ್ರತಿ ದಿವಸ ಅಲ್ಲಿ ಹಾಕುವ ಒಂದು ಇದು ಭಗವಂತನಿಗೆ ಏನು ಆಭರಣ, ಮತ್ತೆ ಅವರಿಗೆ ಭಗವಂತ ಆಭರಣ ಜೊತೆಗೆ ಭಗವಂತನಿಗೆ ಅಲ್ಲಿ ಕೆಲವೊಮ್ಮೆ ಅಲ್ಲಿ ಇದು ಕೂಡ ಮಾಡ್ತಾರೆ, ಡೆಕೋರೇಷನ್, ಮತ್ತೆ ಹೂವು ಎಲ್ಲ ಹಾಕ್ತಾರೆ, ಮಧುರವಾದ ಸುಂದರವಾದ ಹೂವಿನಿಂದ ಅಲಂಕಾರ. ಸೊ ಆಕ್ಚುಲಿ ಕೃಷ್ಣ ಪಾದಗಳು ಅತಿ ಸುಂದರವಾಗಿದೆ, ಮತ್ತೆ ಇವು ಭಗವಂತನ ಪಾದಗಳು ಇರೋದ್ರಿಂದ ಅವು ಕೂಡ ಸುಂದರವಾಗಿ ಕಾಣ್ತವೆ. ಅದು ಇವಾಗ ಸದ್ಯಕ್ಕೆ ನಮಗೆ ಆಗಿಲ್ಲ, ನಾವು ಟ್ರೈನಿಂಗ್, ಸೊ ನಾವು ಭಗವಂತನಿಗೆ ಆ ರೀತಿ ಮಾಡೋದ್ರಿಂದ ನಮಗೂ ಕೂಡ ಆಕರ್ಷಣೆನ ಬೆಳೆಯುತ್ತೆ. ಭಗವಂತನು ನಿಜವಾಗಿ ತನ್ನ ಪಾದಗಳನ್ನು ಅವನು ವ್ಯಕ್ತಪಡಿಸಬಹುದು. ಭಗವಂತನ ದಿವ್ಯ ಪಾದಗಳು, ಮೂರ್ತಿನ ಪೂಜೆ ಮಾಡುವಾಗ ದಿವ್ಯ ಪಾದಗಳೇ ಅದು ಅರ್ಚಾವತಾರ ಅವನು ಸ್ವತಃ ಅವನಿದ್ದಾನೆ. ಅದು ನಮ್ಗೀಗ ಕಾಣೋದಿಲ್ಲ, ಈಗ ನಮ್ಮ ಕಣ್ಣುಗಳಲ್ಲಿ ಕಾಣೋದಿಲ್ಲ. ಬಟ್ ಎನಿವೆ, ನೋಡ್ತಾ ನಾವು ಭಕ್ತಿ ಭಾವನ ಬೆಳೆಸ್ತಾ ಒಂದಿನ ಭಗವಂತ ನಿಜವಾಗ್ಲೂ ನಮ್ಗೆ ಪಾದಗಳನ್ನು, ದಿವ್ಯ ಪಾದದ ತುದಿ ಇದನ್ನು ನೋಡೋದು ನಮ್ಗೆ ಇದು ಕೊಡ್ಬೋದು, ಅದು ನಿಜವಾದ ಸ್ವರೂಪ ಕೂಡ ಒಂದು ಅನುಗ್ರಹಿಸ್ಬೋದು ಭಗವಂತ. ಸೊ ಅವರು ಮತ್ತೆ ಪೃಥು ಮಹಾರಾಜರು ಅವರ ಇದು ಅಷ್ಟೇ ಅಲ್ಲ, ಅವರ ವಿವರಣೆ ಹೇಳಿದ್ರು. ಅವರು ಮತ್ತೆ ಆ ಸಭೆಯಲ್ಲಿರುವ ಎಲ್ಲರ ಮೇಲೆ ಅವರೊಂದು ಸಲ ಅವರನ್ನೆಲ್ಲ ನೋಡಿದ್ರು ಅಂತ ಹೇಳ್ತಾರೆ. ಸೊ ಅವರು ನೋಡಿದ್ರಿಂದ ಎಲ್ಲರಿಗೂ ಇನ್ನ ತುಂಬಾ ಅವರೆಲ್ಲರೂ ನೋಡ್ತಾ ಇದ್ದಾರೆ, ಆಗ್ಲೇ ಅವ್ರನ್ನೇ ನೋಡ್ತಾ ಇದ್ದಾರೆ, ಅವರೇ ಅಲ್ಲಿ ಸೆಂಟರ್ ಸ್ಪಾಟ್ಲೈಟ್ ಅವ್ರ ಮೇಲೆ. ಪೃಥು ಮಹಾರಾಜ್ ಅಲ್ಲಿ ಸಭೆಯಲ್ಲಿ ಯಾರಿದ್ದಾರೆ, ಎಲ್ಲರೂ ಕೂಡ ಪೃಥು ಮಹಾರಾಜ ಕಡೆ ನೋಡ್ತಾ ಇರೋದು. ಎಲ್ಲರೂ ಅಷ್ಟು ಆಕರ್ಷಿತರಾಗಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ದೇವತೆಗಳು ಬಂದಿದ್ದಾರೆ, ಋಷಿ ಮುನಿಗಳು ಬಂದಿದ್ದಾರೆ, ಎಲ್ಲ ದೊಡ್ಡ ಬ್ರಾಹ್ಮಣರಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಅಲ್ಲಿ ಸ್ಪಾಟ್ಲೈಟ್, ಅಲ್ಲಿ ಫೋಕಸ್, ಎಲ್ಲರೂ ಕೂಡ ಪೃಥು ಮಹಾರಾಜರಿಗೆ ಆಕರ್ಷಿತರಾಗಿ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಈಗ ಪೃಥು ಮಹಾರಾಜರು ಎಲ್ಲರ ಕಡೆ ಒಂದು ಗಮನವನ್ನು ಹಾರಿಸಿ ಅವರ ಕಣ್ಣುಗಳು ಹೇಳ್ತಾ ಇದ್ದಾರೆ, ನಕ್ಷತ್ರಗಳು ಹೇಗೆ ಮಿನುಗುತ್ತಾ ಇರ್ತವೆ, ಮಿನುಗುತ್ತರ ನಕ್ಷತ್ರದಲ್ಲಿ ಅಲ್ಲಿ ಒಂದೇನೋ ಇದು ನೀರು ಬೀಳ್ತಾ ಇದೆ, ಏನೋ ಇದು ಡ್ಯೂಸ್, ಶಿಶಿರ ಅಂತ ಉಪಯೋಗಿಸ್ತಾ ಇದ್ದಾರೆ. ನಕ್ಷತ್ರ ನೋಡ್ತೀವಿ, ನಕ್ಷತ್ರ ತುಂಬಾ ಸುಂದರವಾಗಿದೆ ಆಕಾಶದಲ್ಲಿ. ಸೊ ಅದರಿಂದ ಏನೋ ಒಂದು ಚಿಕ್ಕ ಹನಿಗಳು ಬೀಳೋ ತರ. ಸೊ ಆ ರೀತಿ ಅವರ ಕಣ್ಣುಗಳು, ಮತ್ತೆ ಅವರ ನೋಟದಿಂದ ಎಲ್ಲರೂ ಕೂಡ
ಅಷ್ಟು ತೃಪ್ತರಾಗ್ತಾ ಇದ್ದಾರೆ. ಓ ಭಗವಂತನ ಪೃಥು ಮಹಾರಾಜರು ನಮ್ಮ ಮೇಲೆ ಅಷ್ಟು ಪ್ರೀತಿಯಿಂದ ಅಷ್ಟು ಒಂದು ಆ ಆ ನಮಗೆ ಏನು ಇನ್ನೇನು ನಮ್ಗೇನು ಇದಿಲ್ಲ, ಏನು ನಾವು ಚಿಂತೆ ಇಲ್ಲ ನಮ್ಗೆ. ಪೃಥು ಮಹಾರಾಜರಿದ್ದಾರೆ. ಸೊ ಅವ್ರ ನೋಟದಿಂದಾನೇ ಅವರು ಆ ಒಂದು ವಿಶ್ವಾಸವನ್ನು ಕೊಡ್ತಾರೆ. ಸೊ ಭಗವಂತನು ಹಾಗೆ, ಭಗವಂತನು ಕೂಡ ಭಗವಂತನ ಕಣ್ಣುಗಳು ದಿವ್ಯ ಕಣ್ಣುಗಳು. ಸೊ ಕಣ್ಣುಗಳು ಆ ನೋಟದಿಂದ ಭಗವಂತನ ನಮ್ಮನ್ನು ಭಗವಂತನು ನಾನಿದ್ದೇನೆ, ಸೊ ನೀವು ಹೆದರೋದು ಅಗತ್ಯ ಇಲ್ಲ. ಸೊ ಈ ರೀತಿ ಭಗವಂತನ ನೋಟ, ದಿವ್ಯ ನೋಟ, ಭಗವಂತನ ಮಧುರ ನೋಟ, ಭಗವಂತನ ಇದು ನಮಗೆ ಆಶ್ವಾಸನೆ ಕೊಡುತ್ತೆ. ಸೊ ಈ ರೀತಿ ಶಿಲ ಪ್ರಭುಪಾದ ಶಿಷ್ಯರು ಹೇಳ್ತಾರೆ, ಪ್ರಭುಪಾದರು ಆಚಾರ್ಯರು ಶುದ್ಧ ಭಕ್ತರು. ಸೊ ಅವರು ಈ ರೀತಿ ಅವರ ಭಕ್ತರು ಎಲ್ಲ ಕಡೆಯಿಂದ ಬಂದು ಸೇರ್ತಾ ಇದ್ದಾರೆ. ಎಲ್ಲ ಪ್ರಭುಪಾದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಹತ್ತಿರದ ಮಂದಿರಗಳು, ಬೇರೆ ಪಕ್ಕದ ಹತ್ತಿರದ ದೇಶಗಳು ಅಲ್ಲಿಂದ ಬರ್ತಾರೆ. ಸಪೋಸ್ ಪ್ರಭುಪಾದ ಇವಾಗ ಇಂಗ್ಲೆಂಡ್ಗೆ ಬರ್ತಾರೆ ಅಂದ್ರೆ ಅಲ್ಲಿ ಯುರೋಪ್ ಅಲ್ಲಿರೋ ಎಲ್ಲ ದೇಶದ, ಜರ್ಮನಿಯಿಂದ ಭಕ್ತರು, ಇಟಾಲಿಯಿಂದ ಭಕ್ತರು, ಎಲ್ಲೆಲ್ಲಿ ಫ್ರಾನ್ಸ್ ಎಲ್ಲ ಕಡೆಯಿಂದ ಪ್ರಭುಪಾದ ಬರ್ತಾರೆ. ಇಲ್ಲ ಪ್ರಭುಪಾದರು ಒಂದು ಅಮೆರಿಕೆಯಲ್ಲಿ ಒಂದು ಕೇಂದ್ರಕ್ಕೆ ಬಂದರು ಅಂದ್ರೆ ಅಲ್ಲಿ ಹತ್ತಿರ ಆ ದೇಶದಲ್ಲಿ ಇನ್ನ ಎಷ್ಟೋ ಕೇಂದ್ರಗಳಿದೆ, 50 ಕೇಂದ್ರಗಳು ಪ್ರಭುಪಾದರದಿತ್ತು. ಎಲ್ಲ ಕೇಂದ್ರಗಳಿಂದ ಭಕ್ತರು ಸೇರ್ತಾರೆ. ಅಲ್ಲಿ ಪ್ರಭುಪಾದರಿಗೆ ಸೇರಿ ಅವರಿಂದ ಏರ್ಪೋರ್ಟ್ ಅಲ್ಲಿ ಇಳಿತಾ ಇದ್ದಾರೆ. ಆಗ್ಲೇ ಎಲ್ಲರೂ ಕೂಡ ಪ್ರಭುಪಾದರಿಗೆ ಕಾಯ್ತಾ ಇದ್ದಾರೆ, ಕೀರ್ತನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪ್ರಭುಪಾದರು ಎಲ್ಲರ ಕಡೆ ಒಂದ್ಸಲ ನೋಡಿದ್ರೆ ಹೇಳ್ತಾರೆ ಎಲ್ಲರೂ ಕೂಡ, ಹಾಗೆ ಎಲ್ಲರೂ ಕೂಡ ಪ್ರಭುಪಾದ ನನ್ನೇ ನೋಡಿದ್ರು, ನನಗೆ ಇದ್ ಮಾಡಿದ್ರು. ಸೊ ಆ ರೀತಿ ಅವರ ವ್ಯಕ್ತಿತ್ವ, ಅವರ ನೋಟ, ದಿವ್ಯ ನೋಟ. ಸೊ ಬಹಳ ಅನುಭವಗಳು ಹೇಳ್ತಾರೆ ಭಕ್ತರು. ಸೊ ಯಾರಾದ್ರೂ ನೆನಪು ಬಂದ್ರೆ ಹೇಳ್ಬೋದು, ಶೇರ್ ಮಾಡ್ಬೋದು. ಅವ್ರ ಭಕ್ತರು ಪ್ರಭುಪಾದರು ಅವ್ರು ನೋಡಿದಾಗ ಅವ್ರಿಗೆ ಅಲ್ಲಿ ಆಗಿದ ಅನುಭವ ಶಿಷ್ಯರು ವ್ಯಕ್ತಪಡಿಸಿದ್ದಾರೆ. ಮೆಮೊರೀಸ್, ಪ್ರಭುಪಾದ ಮೆಮೊರೀಸ್ ಅಲ್ಲಿ ಇದೆ, ಬಹಳ ಇದೆ. ಒಂದು ಸೆಕೆಂಡ್ ಪ್ರಭುಪಾದರು ಅವರು ಕಣ್ಣು ಲಾಕ್ ಆಗಿದ್ರೆ ಒಬ್ಬರನ್ನ ನೋಡಿದವ್ರು ಹೇಳ್ತಾರೆ, ನನಗೆ ಪ್ರಭುಪಾದ ನಾನು ನೋಡಿದ್ರು, ಅಷ್ಟು ನನಗೆ ಆಯ್ತು, ನಾನು ಬಂದದ್ದು ಪ್ರಭುಪಾದ ನೋಡಿದ್ದು ನನಗೆ ಇದಾಯ್ತು, ನನ್ನ ಸಾರ್ಥಕ ಆಯ್ತು, ನನ್ನ ಜೀವನ ಸಾರ್ಥಕ ಆಯ್ತು. ಆ ರೀತಿ ಒಂದು ಇದು ಅಂತ ಹೇಳ್ತಾರೆ. ಸೊ ಭಗವಂತನು ಹಾಗೆ, ಭಗವಂತನ ಶುದ್ಧ ಭಕ್ತರು ಅವನ ರೀತಿಯೇ. ಸೊ ಭಗವಂತ ಕೃಷ್ಣ ಪ್ರತಿ ದಿವಸ ಹೇಳ್ತಾರೆ, ಪ್ರತಿ ದಿವಸ ಭಗವಂತನು ಬೃಂದಾವನದಲ್ಲಿ ಹೊರಗೆ ಬರ್ತಾ ಇದ್ದ, ಇಲ್ಲ ಮಥುರಾ ಅಲ್ಲಿ ರಾಜನಾಗಿ ಬರ್ತಾ ಇದ್ದ. ಪ್ರತಿ ದಿವಸ ಎಲ್ಲರೂ ಸೇರ್ತಾ ಇದ್ರು, ಅವರ ಪ್ರಜೆಗಳು ಮತ್ತೆ ಪರ್ಟಿಕ್ಯುಲರ್ ಹೆಂಗಸರು ಎಲ್ಲರೂ ಕೂಡ, ಅವರು ಕೂಡ ಮೇಲೆ ಅವರ ಮಾಳಿಗೆಯ ಮೇಲೆ ಅವರು ಕಾಮನ್ ಜನರಲ್ ಹತ್ರ ಬರ್ತಾ ಇರಲಿಲ್ಲ, ಮಿಕ್ಸ್ ಆಗ್ತಾ ಇರಲಿಲ್ಲ. ಅವರ ಒಂದು ಇದನ್ನೇ ಅರಿಸ್ಟೋಕ್ರಾಟಿಕ್ ಆಗಿ ಅವರು ಅವರ ಮೇಲೆ ಬಿಲ್ಡಿಂಗ್ ಗಳಲ್ಲಿ ಸ್ಕೈ ಸ್ಕ್ರೇಪರ್, ಇವಾಗ ಮಾತ್ರ ಸ್ಕೈ ಸ್ಕ್ರೇಪರ್ ಅಲ್ಲ, ಆಗ್ಲೂ ಕೂಡ ಇತ್ತು, ಅರಮನೆಗಳ ದೊಡ್ಡ ದೊಡ್ಡ ಇದಿತ್ತು. ಸೊ ಹೆಂಗಸರೆಲ್ಲ ಅದ್ರ ಮೇಲೆ ಇರ್ತಾ ಇದ್ರು. ಸೊ ಹೇಳ್ತಾರೆ ಭಗವಂತನ ಪ್ರತಿದಿನ ನೋಡ್ತಾ ಇದ್ದಾರೆ ಅವ್ರು, ಕೃಷ್ಣ ಪ್ರತಿದಿನ ಮಥುರಾ ನಗರದಲ್ಲೋ ಇಲ್ಲ ದ್ವಾರಕಾ ನಗರದಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಕೂಡ, ಎಲ್ಲ ಪ್ರಜೆಗಳು, ಎಲ್ಲ ಭಕ್ತರು ನೋಡ್ತಾ ಇದ್ದಾರೆ. ಸೊ ಅದು ಪ್ರತಿದಿನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕೃಷ್ಣ ಅವ್ರಿಗೆ. ಸಾಕಾಯ್ತು ಇನ್ನ ನೋಡಿ ಆಯ್ತು, ಇನ್ನ ಕೃಷ್ಣನ ಈಗ ಏನಾಯ್ತು, ಕೃಷ್ಣನಿಗೆ ವಯಸ್ಸಾಗೋಯ್ತು, ವಯಸ್ಸಾಗಿ ಕೃಷ್ಣನಿಗೆ ಇದು ಎಲ್ಲ ರಿಂಕಲ್ಸ್ ಆಯ್ತು, ಮತ್ತೆ ಬಿಳಿ ಕೂದಲು ಬಂತು. ಇವಾಗ ನಮಗೆ ನೋಡಿ ನಮ್ದು ಏನೇನಾಗುತ್ತೆ, ಮತ್ತೆ ಕೂದಲಿರೋದಿಲ್ಲ ನಮ್ದು, ಏನೇನಾಗತ್ತೆ ಈ ತರ ಎಲ್ಲ. ಸೊ ಈ ರೀತಿ ಎಲ್ಲ ಕೃಷ್ಣನಿಗೆ ಆಗೋದಿಲ್ಲ. ಕೃಷ್ಣನು ಪುರಾಣ ಪುರುಷಂ ನವಯವ್ವನಂ ಚ, ಯಾವಾಗಲೂ ಕೃಷ್ಣನು ಹಾಗೆ ಅಷ್ಟು ಸಂಪೂರ್ಣ ಸೌಂದರ್ಯದಿಂದ ಭಗವಂತನ ದೇಹ, ದಿವ್ಯ ದೇಹ. ಸೊ ಕೃಷ್ಣ ಇನ್ನ ನೋಡ್ದಾಗ ಇನ್ನ ನೋಡೋಣ ಅನ್ಸುತ್ತೆ, ಇನ್ನ ಅದು ದಿವ್ಯ ಆಧ್ಯಾತ್ಮಿಕ ಆನಂದ ಆಗುತ್ತೆ, ದಿವ್ಯ ಆನಂದ ಇದೆ. ಅದ್ರ ಜೊತೆಗೆ ಅದು ಸಂಪೂರ್ಣ ಸಂತೃಪ್ತಿ, ಆಧ್ಯಾತ್ಮಿಕ ನೆಲೆಯಲ್ಲಿ ಅದು ಆಧ್ಯಾತ್ಮಿಕ ಇದು ಅನುಭವ. ಸೊ ಹಾಗೆ ಕೃಷ್ಣನ ವ್ಯಕ್ತಿತ್ವ. ಇಲ್ಲ ಅಂದ್ರೆ ಭೌತಿಕವಾಗಿ ನೋಡ್ತೇವೆ, ಎಷ್ಟೋ ನಾವು ಇವಾಗ ಬರುತ್ತೆ, ಯೂಟ್ಯೂಬ್ ವಿಡಿಯೋ ಬರುತ್ತೆ, ಇವಾಗ ಇವರು ಹೀಗಿದ್ರು, ಇಷ್ಟು ಒಂದು ಸಮಯದಲ್ಲಿ ಇಷ್ಟು ಸುಂದರವಾಗಿದ್ರು, ಆಗ ಇದ್ರು, ಆಮೇಲೆ ಅವ್ರ ದೇಹ ಬದಲಾಗೋದು ನೋಡಿದ್ರೆ ಅಷ್ಟೇ, ಏನು ಇಲ್ಲ, ಏನು ಆಕರ್ಷಣೆ ಇಲ್ಲ. ಪ್ರತಿಯೊಬ್ಬರು ನಾವು ಅಷ್ಟೇ, ಚಿಕ್ಕ ಮಕ್ಕಳಿದ್ದಾಗ ಅಷ್ಟು ಸುಂದರವಾಗಿರ್ತೇವೆ. ಸೊ ಮಗುವಾಗಿದ್ದಾಗ ಎಲ್ಲರೂ ಸುಂದರವಾಗಿದ್ದಾರೆ, ಆಮೇಲೆ ಯವನ ಜೀವನ, ಆಮೇಲೆ ಆಗ್ತಾ ಫಿನಿಶ್. ಸೊ ಇದು ನಮ್ಮ ಭೌತಿಕ ಸ್ಥಿತಿ. ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಇದರಲ್ಲಿ ಆಗಲ್ಲ. ಆಧ್ಯಾತ್ಮಿಕ ಮುಂದುವರಿಯುತ್ತೆ, ಅದು ಇನ್ನ ಹೆಚ್ಚುತ್ತೆ, ಅದು ಕಡಿಮೆ ಆಗೋದಿಲ್ಲ, ಅದು ಜಾಸ್ತಿ ಆಗತ್ತೆ. ಸೊ ನಂತರ ಇಲ್ಲಿ ಲಾಸ್ಟ್ ಇಲ್ಲಿ ಹೇಳ್ತಾ ಇರೋದು ಅವರ ಮಾತು, ಸೊಗಸಾದ ಮಾತು. ಅವರು ಮಾತು ಕೂಡ ಹೇಳ್ತಾರೆ, ಒಂದೊಂದು ಕೂಡ ಅವ್ರು ಮಾತಾಡೋದು, ಒಂದೊಂದು ಪದನೂ ಕೂಡ ಅಷ್ಟು ಅರ್ಥವತ್ತಾಗಿದೆ. ಏನೋ ಮಾತಾಡೋದಂತಲ್ಲ, ನಾವು ಏನೋ ಹೇಳೋದಂತಲ್ಲ, ಪ್ರತಿಯೊಂದು ಒಂದು ಪದ ಕೂಡ. ಸೊ ಹೇಳ್ತಾರೆ ಭಗವಂತನು ಉತ್ತಮ ಶ್ಲೋಕ, ಸೊ ಅವನನ್ನು ಗುಣಗಾನ ಮಾಡೋದು ಸೆಲೆಕ್ಟೆಡ್ ವರ್ಡ್ಸ್, ಅಷ್ಟು ಇದರಿಂದ ಇದ್ ಮಾಡೋ ಪದಗಳು. ಆ ರೀತಿ
ಭಕ್ತರು ಕೂಡ, ಶುದ್ಧ ಭಕ್ತರು, ಅವರ ಮಾತು ಕೂಡ ಒಂದೊಂದು ಪದನು ಕೂಡ ಅಷ್ಟು ಮಧುರವಾಗಿರುತ್ತೆ, ಅಷ್ಟು ಸ್ಪಷ್ಟವಾಗಿರುತ್ತೆ, ಅಷ್ಟು ಅರ್ಥವತ್ತಾಗಿರುತ್ತೆ. ಇವಾಗ ಶಿಲ ಪ್ರಭುಪಾದ ಪುಸ್ತಕಗಳು ನಿಮ್ಗೆ ಎಷ್ಟು ಜನ ಅನುಭವ ಇರ್ಬೋದು. ಅದ್ರ ಮುಂಚೆ ಏನೇನೋ ಪುಸ್ತಕಗಳು ಓದಿದ್ದೆ ನಾನು ಕೂಡ, ಯಾವ್ದೋ ಆಧ್ಯಾತ್ಮಿಕ ಪುಸ್ತಕಗಳೇ, ಏನೋ ಭಗವದ್ಗೀತಾ ಬಗ್ಗೆ ಅಂತನೋ ಇನ್ನೊಂದು ಬಗ್ಗೆನೋ, ಏನ್ ಅರ್ಥ ಆಗ್ತಾ ಇಲ್ಲ. ಓದ್ತಾ ಇದ್ದೀವಿ ಪುಸ್ತಕಗಳು, ಏನ್ ಅರ್ಥ ಆಗೋದಿಲ್ಲ ಅಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನ್ ಹೇಳ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ. ಏನೋ ಒಂದು ಬರಿತಾ ಇದಾರೆ ಅಷ್ಟೇ, ಏನೋ ಒಂದು ಪದಗಳು, ದೊಡ್ಡ ಪದಗಳು ಉಪಯೋಗಿಸ್ಕೊಂಡು ಬರೆದು ಬಿಡ್ತಾರೆ ಅಷ್ಟೇ. ಸೊ ಅದ್ರಲ್ಲಿ ಏನು ಅರ್ಥನೇ ಇಲ್ಲ, ಅದ್ರಲ್ಲೇನು ಇದೇ ಇಲ್ಲ. ಆದ್ರೆ ಶಿಲ ಪ್ರಭುಪಾದರ ಪುಸ್ತಕಗಳು ಎಷ್ಟು ಸರಳವಾಗಿದೆ, ಎಷ್ಟು ಅರ್ಥವತ್ತಾಗಿದೆ. ಅದನ್ನ ಯಾರು ಕೂಡ ಓದ್ರು ಅರ್ಥ ಆಗ್ಬಿಡುತ್ತೆ. ಹೌದಲ್ವಾ. ಆಮೇಲೆ ಪ್ರಭುಪಾದ ಪುಸ್ತಕ ಓದ್ಮೇಲೆ ನಮ್ಗೆ ಓ ಇದು ಭಗವದ್ಗೀತೆ ಹೇಳ್ತಾರೆ, ಇದು ನಾವು ಆತ್ಮ, ಭಗವಂತರ ಪರಮಾತ್ಮ, ನಾವು ಅವನ ನಿತ್ಯ ಸೇವಕರು, ಎಷ್ಟು ಸ್ಪಷ್ಟವಾಗಿದೆ. ಅದಿಲ್ಲದೆ ಇದು ಬೇರೆ ಬೇರೆ ಇದು ಆಧ್ಯಾತ್ಮಿಕವಾದಿಗಳು, ನಿರಾಕಾರವಾದಿಗಳು, ಅವ್ರ ಪುಸ್ತಕಗಳು ಅರ್ಥನೇ ಆಗೋದಿಲ್ಲ. ಅದೇನ್ ಹೇಳ್ತಾ ಇದಾರೆ, ಏನ್ ಬರೀತಾ ಇದಾರೆ ಅರ್ಥನೇ ಆಗೋದಿಲ್ಲ. ಪ್ರಭುಪಾದರು ಅವ್ರ ಸಾಕ್ಷಾತ್ಕಾರ ಇದೆ, ಸಾಕ್ಷಾತ್ಕಾರ ವ್ಯಕ್ತಿ. ಸೊ ಎಲ್ಲ ಅಷ್ಟು ಸುಲಭವಾಗಿ, ಅಷ್ಟು ಪ್ರತಿ ABCD ನಮ್ಮ ಮಕ್ಕಳಿಗೆ ABCD ಹೇಳ್ಕೊಡೋ ರೀತಿಯಲ್ಲಿ ನಮಗೆ ಆಧ್ಯಾತ್ಮಿಕ ಈ ಭಗವದ್ಗೀತೆಯನ್ನು, ಭಾಗವತರು ಶಿಲ ಪ್ರಭುಪಾದ ಬರೆತಾ ಇದ್ದಾರೆ. ಭಗವದ್ಗೀತಾ, ಭಾಗವತ, ಶಿಲ ಪ್ರಭುಪಾದ ಪುಸ್ತಕ ಓದೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಅಷ್ಟು ಸರಳವಾಗಿದೆ ಅದು ಪುಸ್ತಕ. ಅಫ್ಕೋರ್ಸ್ ಹೌದು, ನಾವು ಇದನ್ನ ಓದೋದು ಕೂಡ, ತಿಳಿಯೋದು ಕೂಡ ಒಳ್ಳೇದು. ಇನ್ನ ಭಕ್ತರ ಸಂಘದಿಂದ, ಅವರ ಒಂದು ಸಹವಾಸದಲ್ಲಿ ನಾವು ಇದನ್ನ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಬೇಕು. ಇಲ್ಲಾಂದ್ರೆ ಎಷ್ಟು ಸುಲಭವಾಗಿದೆ, ಎಷ್ಟು ನೇರವಾಗಿದೆ ಇದು. ಇದೇನೋ ಒಳಗೆ ಹೊರಗೆ ಇನ್ನೇನೋ ಒಗಟಾಗಿ ಇರೋದು ಆ ತರ ಎಲ್ಲ ಇಲ್ಲ. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಒಗಟಾಗೇನು ಹೇಳಿಲ್ಲ. ಭಗವಂತನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾನೆ. ಕೃಷ್ಣನು ತಾನು ಒಡೆಯ, ನಾವು ಅವನ ಸೇವಕರು. ಕೃಷ್ಣ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸರ್ವಲೋಕ ಮಹೇಶ್ವರಂ, ನಾನೆಲ್ಲ ಲೋಕಗಳ ಅಧಿಪತಿ, ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಅಹಂ ಸರ್ವಸ್ಯ ಪ್ರಭವೋ, ಎಲ್ಲವೂ ನನ್ನಿಂದಲೇ ಬರ್ತಾ ಇದೆ. ಅಹಂ ಆದಿರ್ಹಿ ದೇವಾನ, ಎಲ್ಲ ದೇವತೆಗಳ ಮೂಲ ನಾನೇ. ನೋಡಿ ಎಷ್ಟು ಸರಳವಾಗಿ, ಎಷ್ಟು ಸುಲಭವಾಗಿ ಕೃಷ್ಣ ಹೇಳ್ತಾರೆ. ಆದರೆ ಈ ತರ ಅದನ್ನ ತಪ್ಪು ಅರ್ಥ ಕೊಡ್ತಾ ನಿರಾಕಾರವಾದಿಗಳು ಅದನ್ನ ಇನ್ನೇನೋ ಅರ್ಥ ಕೊಡ್ತಾರೆ. ಮನ್ಮನ ಭವಮದ್ ಭಕ್ತೋ ಮಧ್ಯಾಜಿ ಮಾಮ್, ಎಷ್ಟು ಸರಳವಾಗಿ, ಎಷ್ಟು ಚೆನ್ನಾಗಿ ಕೃಷ್ಣನು ಅದನ್ನ ಅರ್ಥವತ್ತಾಗಿ ಹೇಳ್ತಾರೆ ಪದಗಳು. ಏನು ಅದರಲ್ಲೇನು ಕಷ್ಟ ಇಲ್ಲ ಅರ್ಥ ಮಾಡ್ಕೊಳಕ್ಕೆ. ಆದ್ರೆ ನಾವು ಬೇರೆ ನಿರಾಕಾರವಾದಿಗಳು, ಮಾಯಾವಾದಿಗಳು ಇವರಿಂದ ಕೇಳೋದು, ಗುರುಷ್ಯ ಪರಂಪರೆ ಇಲ್ಲದೆ ಅಂತ ಕೇಳೋದಾಗ ಭಗವದ್ಗೀತೆ ಇನ್ನೇನೋ ಅರ್ಥ ಆಗುತ್ತೆ ನಮಗೆ. ಭಗವದ್ಗೀತೆ ಅದೇ ನಾವು ಭಗವಂತನ ಭಕ್ತನಾಗ್ಬೇಕು. ಅದನ್ನ ಬಿಟ್ಟು ನಾನು ಇದು ಯೋಗಾಭ್ಯಾಸ ಮಾಡೋಣ, ನಾನು ಇನ್ನೊಂದೇನು ಯಜ್ಞ ಮಾಡೋಣ, ನಾನು ದೈವ ಪೂಜೆ ಮಾಡೋಣ. ಭಗವದ್ಗೀತೆಯಲ್ಲಿ ಸರಳವಾಗಿದೆ, ಇಲ್ಲ ಎಷ್ಟು ಸ್ಪಷ್ಟವಾಗಿದೆ. ಏನ್ ಕಷ್ಟ ಇದೆ ಭಗವದ್ಗೀತೆ? ಈಗ ಎಲ್ಲರೂ ಕಲ್ತಿದ್ದಾರೆ, ಎಲ್ಲರಿಗೂ ಭಾಷೆ ಬರುತ್ತೆ. ಸೊ ನಮಗೆ ಇವಾಗ ಶಿಲ ಪ್ರಭುಪಾದ ಕೃಪೆಯಿಂದ ಎಲ್ಲ ಭಾಷೆಯಲ್ಲೂ ಭಾಷಾಂತರ ಆಗಿದೆ. ಭಗವದ್ಗೀತಾ ಯಥಾರೂಪ, ಭಗವದ್ಗೀತಾ ಆಸ್ ಇಟ್ ಈಸ್, ಭಗವದ್ಗೀತಾ ಯಥಾತಥಂ, ಭಗವದ್ಗೀತಾ ಯಾವ ಯಥಾರೂಪ್, ಯಾವ ಭಾಷೆಯಲ್ಲಿ ಬೇಕಾದ್ರೂ ಇದೆ ಇದು. ಸೊ ನಾವು ಅದನ್ನ ಹೋಗಿ ಅರ್ಥ ಮಾಡ್ಕೊಳ್ಬಹುದು, ಎಷ್ಟು ಕ್ಲಿಯರ್ ಆಗಿ ಸ್ಪಷ್ಟವಾಗಿದೆ. ಸೊ ಎನಿವೆ, ಈ ಕಲಿಯುಗ ಅಂದ್ರೆ ಚೀಟರ್ಸ್ ಅಂಡ್ ಚೀಟೆಡ್. ಮೋಸ ಹೋಗೋರು ಇದ್ದಾರೆ, ಅರ್ಹರಾಗೋರು, ವಂಚನ ಪಡ್ಕೊಳ್ಳೋರು, ಅವ್ರಿಗೆ ವಂಚಕರಿದ್ದಾರೆ. ಇಲ್ಲ ಅಂದ್ರೆ ನಾವು ಸ್ವಲ್ಪ ಪ್ರಾಮಾಣಿಕತೆ ಇದ್ರೆ ಸಾಕು, ನಮಗೆ ಸರಿಯಾದ ಇದನ್ನು ಜ್ಞಾನವನ್ನು ತುಂಬಾ ಸರಳವಾಗಿ, ತುಂಬಾ ಅರ್ಥವತ್ತಾಗಿ, ಸುಲಭವಾಗಿ ಇಲ್ಲಿ ಎಲ್ಲವೂ ಕೂಡ ವೇದಶಾಸ್ತ್ರಗಳು, ವೇದವ್ಯಾಸರು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಆಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ಎಲ್ಲ ಕೊಟ್ಟಿದ್ದಾರೆ. ಗುರು ಪರಂಪರೆ ಶಿಲ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಅವರ ಶಿಷ್ಯರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲ ಅರ್ಥವತ್ತಾಗಿ ಸುಲಭವಾಗಿದೆ, ಏನು ಕಷ್ಟ ಇಲ್ಲ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಜೀವನ ಪರಿಪೂರ್ಣತೆ ಮಾಡ್ಕೊಳಕ್ಕೆ ನಮಗೆ ಭಗವಂತನ ವ್ಯವಸ್ಥೆ ಇದೆ. ಏನು ಅದ್ರಲ್ಲಿ ಏನು ಕಡಿಮೆ ಇಲ್ಲ. ಇದು ಕಡಿಮೆ ಆಗೋಯ್ತು, ಅದು ಕಡಿಮೆ ಆಗೋಯ್ತು, ನನಗೆ ಈ ಫೆಸಿಲಿಟಿ ಇಲ್ಲ, ಆ ಫೆಸಿಲಿಟಿ, ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಭಗವಂತ. ಎಲ್ಲ ಈ ಪುಸ್ತಕಗಳು, ಎಲ್ಲ ಗೈಡೆನ್ಸ್ ಎಲ್ಲ ಅವೈಲಬಲ್ ಇದೆ. ಹರೇ ಕೃಷ್ಣ. ಸೊ ನಾನು ನಿಲ್ಲಿಸ್ತೇನೆ. ಯಾರಾದ್ರು ಭಕ್ತರೇನಾದ್ರು ಹೇಳ್ಬೇಕು ಅಂದ್ರೆ ಸೇರಿಸ್ಬೇಕು. ಹರೇ ಕೃಷ್ಣ. ಇಲ್ಲಿ ಜಯದ ವ್ರಜಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಪ್ರಭುಜಿ. ಯಾರಪ್ಪ ಇದು ಜಯದ ವ್ರಜಲಕ್ಷ್ಮಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಆರಾಧ್ಯ ಪ್ರಭು ಅಂತೂ ಕೇಳ್ತಾನೆ ಇದ್ದಾರೆ. ಇಲ್ಲಿ ತುಂಬಾ ಕೃಷ್ಣ ಸೇವೆ ಇದೆ. ಇಲ್ಲಿ ಎಲ್ಲಿ ಪ್ರಭುಜಿ ಬರ್ಲೇ ಇಲ್ಲ. ಅಲ್ಲಿ ಎಷ್ಟು ಇಲ್ಲ, ಬೇರೆಯವ್ರು ಯಾರೋ ಕರ್ಸಿಯವ್ರು ಮಾಡ್ಸೋದು. ಕೃಷ್ಣ ಸೇವೆ ಭಾಗ್ಯ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಅದು ನಿಮ್ಮ ಪ್ರಭುಜಿಗೆ ಸಿಗ್ಬೇಕು, ಅವ್ರಿಗೆ ಸಿಗುತ್ತೆ. ಇಲ್ಲಾಂದ್ರೆ ಬೇರೆ ಯಾರು ಅವ್ರು ಮಾಡಿದ ಅವ್ರ ಸೇವೆ ಮಾಡಿಸ್ಕೊಳ್ತಾರೆ. ಬೇಗ ಬನ್ನಿ. ಈಗ ರಥಯಾತ್ರೆ ಜುಲೈ 16.
ಜುಲೈ 16. ಸೊ ತುಂಬಾ ಸಂಡೆ ಬರ್ತೇವೆ ದೊಡ್ಡದಾಗಿ ಆಗ್ತಾ ಇದೆ ರಥಯಾತ್ರೆ. ಸೊ ನಿಮ್ಮ ಇದು ಬೇಕು, ನಿಮ್ಮ ಸಹಾಯ ಬೇಕು, ನಮಗೆ ಅಗತ್ಯ ಇದೆ ನಮಗೆ. ಸಂಡೆ ಬರ್ತೇವೆ, ಸಂಡೆ. ಬನ್ನಿ 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 ಬನ್ನಿ. ಹರೇ ಕೃಷ್ಣ ಸಂಡೆ. ಪ್ರಭುಜಿ. ಆಯ್ತು. ಹರೇ ಕೃಷ್ಣ. ಇದ್ದೀರಾ? ಅಲ್ಲೇ ಹರೇ ಇದ್ದೀರಾ? ಕೃಷ್ಣ ಮನೇಲಿ ಪ್ರಭುಜಿ. ಇದ್ದೀರಾ ಇನ್ನ? ಓಕೆ ಓಕೆ ಇನ್ನು ಹೊರಡ್ಬೇಕು ನಾನು. ಹೊರಡ್ಬೇಕಿನ್ನ? ಓಕೆ ಹರೇ ಕೃಷ್ಣ ಪ್ರಭುಜಿ. ಓಕೆ ಹರೇ ಓಕೆ ಪ್ರಭುಜಿ, ಬನ್ನಿ ಬನ್ನಿ. ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಆ ಹರೇ ಸಂಡೇ ಮಂಡೇ ಒಂದು ಕಾರ್ಯಕ್ರಮ ಇದೆ ಪ್ರಭುಜಿ. ಹಾ, ಸೋಮವಾರ ನಿಮ್ ಮನೆ ಹತ್ರನೇ ಅವರು ರಾಸಪಾರಾಯಣಿ ಮಾತಾಜಿ ಅವ್ರ ಮನೆಯಲ್ಲಿ. ಹೇಳು. ಇವರು ಶ್ರೀಲಕ್ಷ್ಮಿ ಮಾತಾಜಿ, ಇವರು ಅಲ್ಲಲ್ಲ. ಲಕ್ಷ್ಮಿ. ಹಾ ಅದು ಅವರಲ್ಲ? ನಮ್ಮ ಪ್ರಭುಜಿ ಯಾರು ನಾಮನೀಶ್ ಪ್ರಭು ಅವರ ಬರ್ತ್ಡೇ 29th. ಹಾ ಸೊ ಅವರು ತುಂಬಾ